ಖ್ಯಾತ ಜ್ಯೋತಿಷಿ ಅನಿಲ್ ಪಂಡಿತ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನೆ, ಬಂಟ್ವಾಳ ಠಾಣೆಗೆ ದೂರು ದಾಖಲು. ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಜ್ಯೋತಿಷಿ ಹಾಗೂ ಆಧ್ಯಾತ್ಮಿಕ ಚಿಂತಕರಾದ ಅನಿಲ್ ಪಂಡಿತ್ ಬ್ರಹ್ಮನಕುಟ್ಲು ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಮಾನಹಾನಿಕರ ಪೋಸ್ಟ್ಗಳನ್ನು ಹರಿಬಿಡಲಾಗುತ್ತಿದೆ ಎಂದು ಆರೋಪಿಸಿ ಅವರು ಬಂಟ್ವಾಳ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಿಲ್ ಪಂಡಿತ್, ಕಳೆದ ಕೆಲವು ವರ್ಷಗಳಿಂದ ತಮ್ಮ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ನಡೆಸಲಾಗುತ್ತಿದ್ದು, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಹಾಗೂ ಮಾನಹಾನಿಕರ ಸಂದೇಶಗಳನ್ನು ವೈರಲ್ ಮಾಡಿ ತಮ್ಮ ವೈಯಕ್ತಿಕ ಹಾಗೂ ಸಾಮಾಜಿಕ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ತಾವು ಹಲವು ವರ್ಷಗಳಿಂದ ಜಾತಿ, ಧರ್ಮ ಭೇದವಿಲ್ಲದೆ ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿದ್ದು, ತಮ್ಮ ಸೇವೆಯನ್ನ ದುರುದ್ದೇಶಪೂರ್ವಕವಾಗಿ ಅಪಪ್ರಚಾರ ಮೂಲಕ ಕಳಂಕಿತಗೊಳಿಸಲು ಕೆಲವರು ಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಸಂಬಂಧ ಸೂಕ್ತ ತನಿಖೆ ನಡೆಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಪ್ರಕಟಿಸಿರುವವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಅವರು ಮನವಿ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ಮೂಲಕ ಇಂತಹ ದುಷ್ಪ್ರಚಾರಗಳಿಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಪ್ರತಿ ಸರ್ತಿ ಮುಕ್ಕಲು ಎನ್ನಡೆ ಬರ್ಪನ ಮಾತಾಮತಿಯರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮಾತಾಮತಿಯರು ಬಂದರು ಮಾತ್ರೆಗಳಾಗಲಿ ಬೋಡೇನ ಸೂಕ್ತವಾದ ಪರಿಹಾರ ಅಕ್ಲಂಗ್ಲದ ಕೂಡ ಹೆಂಚಿಬೋಡ ಆ ಪ್ರಕಾರವಾದ ಕೊಡುವಂತೆ ಎಷ್ಟೋ ಜನಗಳಿಗೆ ಪರಿಹಾರ ತಿಕ್ಕದು ಅಕ್ಲೆ ಕ್ಷೇಮ ಮರಿ ತಿಕ್ಕದು ಆ ಉದ್ದೇಶದ ಜನಗಳು ಎನ್ನಡೆ ಬರೋದ್ರ ಹೊರತು ಯಾರು ಏನಿಲ್ಲಬಹುದು ಬಲೆ ಬಂದು ಈಜಿ ಆಂಡಲ ಯಾವ ಬತ್ತಿನಕ್ಲೇನೆ ಎಡ್ಡ ರೀತಿ ಟ್ರೀಟ್ಮೆಂಟ್ ಮಲ್ತೊಂದಿತ್ತೆ ಅಂದೇಟೆ ಬರತ್ತೆ ರೆಂಚ ಆ ಬತ್ತಿನಕ್ಲೆ ಚಾ ಬಿಸ್ಕಿಟ್ ಒನಸ್ಪುರ ಕೊರು ಮಂಗೆ ಮಲ್ಪು ಎಂದು ಆಕ್ಚುಲಿ ಮಂಗೆ ಮಲ್ಪನತ್ತವು ಅವು ಬಂಜಿ ಕೊರ್ಪುನು ಬಡವು ಕೊರಂತೀನಿ ನಾನು ಎನ್ನ ಒಂದು ಮಾನವೀಯ ದೃಷ್ಟಿಯಿಂದ ಕೊರೊಂದಿನಿ ಪೂರ ಅಪಪ್ರಚಾರ ಮಾಡ್ತದೆ ಎನ್ನ ಬಗ್ಗೆ ವಶೀಕರಣ ಸ್ತಂಭನ ಅಂಚೆ ಪೂರ ಮಲ್ಪೆ ಬಂದದು ಬುಡ್ಚಾನ ವೇಶ್ಯಾವೇಟೆಗೆ ಮಲ್ಪವೇ ಬಂದ್ರು ಪೂರ ಬುಡ್ಚಾನ ಪೂರ ಅಪಪ್ರಚಾರ ಮಾಡ್ತೀವಿ ಎನ್ನ ಮಾನಗ ಹಾನಿ ಮಲ್ಪರ ಪ್ರಯತ್ನ ಮಾಡಿದ್ರೆ ಆ ಉದ್ದೇಶೋಡು ಯಾನೊಂದು ಕಂಪ್ಲೇಂಟ್ ಮಲ್ತೊಂದು ಸ್ಟೇಷನ್ ಬೈದೆ. ಇನ್ನೊಂದೆಡೆ ಅನಿಲ್ ಪಂಡಿತ್ ಅವರ ವಿರುದ್ಧದ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸಿದ್ದು, ಆರೋಪಿಗಳನ್ನ ಶೀಘ್ರ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಕ್ರಮ ಕೈಗೊಳ್ಳದಿದ್ದರೆ ವಿವಿಧ ಹಿಂದೂ ಸಂಘಟನೆಗಳೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಹಿಂದೂ ಧರ್ಮದಲ್ಲಿರುವಂತದ್ದು ಜ್ಯೋತಿಷ್ಯ ಹೇಳೋದಕ್ಕೆ ತುಂಬಾ ವ್ಯಾಲ್ಯೂ ಅನ್ನು ನಾವು ಕೊಡ್ತೇವೆ, ಅದನ್ನು ತುಂಬಾ ನಂಬ್ತೇವೆ ಕೂಡ. ಅದರ ಬಗ್ಗೆ ಅಥವಾ ಅದರ ರೂಪದಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಯ ಬಗ್ಗೆ ಅಷ್ಟು ಅಪಪ್ರಚಾರ ಮಾಡುವಂತದ್ದು ಸರಿಯಲ್ಲ. ಮತ್ತೆ ಗುರುಪೂಜೆ ಹೇಳುವಂತದ್ದು ಹಿಂದೂ ಧರ್ಮದಲ್ಲಿ ನಡೀತಾ ಬಂದಿದೆ, ಅದು ಇವಾಗಲ್ಲ, ಶತಮಾನಗಳಿಂದ ನಡೀತಾ ಬಂದಿದೆ. ಅದರ ಬಗ್ಗೆ ಒಂದು ನೆಗೆಟಿವ್ಗಳನ್ನು ಸೃಷ್ಟಿ ಮಾಡ್ತಾರೆ ಹೇಳಿದ್ರೆ ಇವರ ಮನಸ್ಥಿತಿ ಎಂತ ಅಂತ ಹೇಳಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದೆಷ್ಟೋ ಕಾರ್ಯಕರ್ತರು ನಾವು ಇಲ್ಲಿ ಬಂದು ಸೇರಿದ್ದೇವೆ. ನಮ್ಮ ಉದ್ದೇಶ ಒಂದೇ ಆಗಿರ್ಬೇಕು, ನಮ್ಮ ಹಿಂದೂ ಸಂಘಟನೆಗೆ ಯಾರಿಗೆ ಅನ್ಯಾಯ ಆದಾಗ ನಾವು ಒಟ್ಟಿಗೆ ನಿಲ್ಲುವಂತಹ ಸ್ವಭಾವ ನಮ್ಮದಾಗಿದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ರಮಿತಾ ಸೂರ್ಯವಂಶಿ, ರಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ರೂಪೇಶ್ ಜ್ಯೋತಿಗುಡ್ಡೆ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಶ್ವನಾಥ್, ಪ್ರಮುಖರಾದ ಸುದರ್ಶನ್ ಬಜಾ, ಅಶೋಕ್ ಶೆಟ್ಟಿ ಸರಪಾಡಿ, ತಾರನಾಥ್ ಕೊಟ್ಟಾರಿ, ದಾಮೋದರ್ ನೆಕ್ರೆಕೆರೆ, ನರಸಿಂಹ ಮಾಣಿ, ಹಿಂದೂ ಜನಜಾಗೃತಿ ಸಮಿತಿ ಕೀರ್ತೇಶ್, ವಿಜಯ್, ವಿಕಾಸ್, ದಯಾನಂದ ಒಳಚಿಲ್ಪದವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದರ ಬಗ್ಗೆ ಮೇಲಾಧಿಕಾರಿಗಳಲ್ಲಿ ವಿಚಾರ ತಿಳಿಸಿ ಆಮೇಲೆ ಮುಂದಿನ ಕ್ರಮದ ಬಗ್ಗೆ ತಿಳಿಸಲಾಗುತ್ತದೆ.